ನೋಡಿ ಅಂತೆ ಎಷ್ಟು ಒಳ್ಳೆ ಕಾಣ್ತಾ ಉಂಟು, ನೋಡುವಾಗಲೇ ತಿನ್ನು ಅಂತೇಳಿ ಆಗ್ತಾ ಉಂಟು. ಅಷ್ಟು ಚಂದ ಕಾಣ್ತಾ ಉಂಟು, ಹಾಗೆಯೇ ಅಷ್ಟೇ ರುಚಿನೂ ಆಗಿದೆ. ಗೊತ್ತುಂಟಾ, ನಾನು ಇದನ್ನುಂಟಲ್ಲ ರಕ್ಷಾಬಂಧನಕ್ಕೆ ಅಂತೇಳಿ ಸ್ಪೆಷಲಾಗಿ ಮಾಡಿದ್ದು ಸ್ವೀಟ್. ನಿಮಗೆ ತೋರಿಸ್ತೇನೆ ನಾನು ಹೇಗೆ ಮಾಡಿದ್ದು ಅಂಥೇಳಿ. ಬನ್ನಿ ನೋಡುವ. ಇದಕ್ಕೆ ನಾನು ಎಂತೆಲ್ಲ ತೊಗೊಂಡಿದ್ದೇನೆ ಅಂತೇಳಿ ಹೇಳ್ತೇನೆ ನಿಮಗೆ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ಪು. ಹಾಗೆಯೇ ಯಾರೆಲ್ಲ ನನ್ನ ಸಬ್ಸ್ಕ್ರೈಬ್ ಮಾಡಲಿಲ್ವ ಚಾನಲನ್ನು, ಅವರೊಂದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಚಲೋ ಬನ್ನಿ. ಈಗ ನಾನು ಮೊದಲಿಗೆ ಉಂಟಲ್ಲ ಇಲ್ಲಿ ಒಂದು ಬೌಲಲ್ಲಿ ನುಚ್ಚು, ಗೋಧಿಯದ್ದು ನುಚ್ಚು ಅಂತ ಹೇಳ್ತೇವೆ ನಾವು, ಲ್ಯಾಪ್ಸಿ ಅಂತ ಹೇಳ್ತೇವೆ ನೋಡಿ, ಅದನ್ನು ತಗೊಳ್ಳಿದ್ದೇನೆ ಒಂದು ಬೌಲಲ್ಲಿ. ಮತ್ತು ನಾನು ಒಂದು ಇಡೀ ತೆಂಗಿನಕಾಯಿಯನ್ನು ಯೂಸ್ ಮಾಡ್ತಾ ಇದ್ದೇನೆ. ನಾನು ಒಂದು ಇಡೀ ತೆಂಗಿನಕಾಯಿಯನ್ನು ಇಲ್ಲಿ ತುರಿದು ಇಟ್ಟಿದ್ದೇನೆ, ನಾನು ಅದನ್ನು ಯೂಸ್ ಮಾಡ್ತಾ ಇದ್ದೇನೆ. ಮತ್ತು ಒಂದು ಸ್ವಲ್ಪ ಅರ್ಧ ಗಂಟೆ ನೆನೆ ಹಾಕಿಟ್ಟಿದ್ದೇನೆ. ಇದನ್ನು ಸಾಬಕ್ಕಿಯನ್ನು ಇಟ್ಟಿದ್ದೇನೆ ನಾನು, ಅರ್ಧ ಗಂಟೆ ನೆನೆ ಹಾಕಿದ್ದು ನಾನು. ಜಾಸ್ತಿ ಏನೋ ನೆನೆ ಹಾಕಲಿಲ್ಲ, ಸ್ವಲ್ಪವಿರೋದು 2 ಚಮಚದಷ್ಟು ಉಂಟು ಅಷ್ಟೇ. ಮತ್ತು ಇಲ್ಲಿ ನಮಗೆ ಎಷ್ಟು ಬೇಕಷ್ಟು ಬೆಲ್ಲವನ್ನು ಇಟ್ಟಿದ್ದೇನೆ. ಮತ್ತು ಸ್ವಲ್ಪ ಉಂಟಲ್ಲ ಕಾಜು ಮತ್ತು ಬಾದಾಮನ್ನು ನಾನು ಉಂಟಲ್ಲ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಜಾಸ್ತಿ ಸಣ್ಣ ಮಾಡಲಿಲ್ಲ, ಒಂದು 2 ತುಂಡಿನಷ್ಟು ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನೆಲ್ಲ ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಉಂಟಲ್ಲ ನಾವು ಇದನ್ನು ಗೋಧಿ ನುಚ್ಚು ಉಂಟಲ್ಲ ಲ್ಯಾಪ್ಸಿ ಅಂತ ಹೇಳ್ತೇವೆ, ಅದನ್ನು ಈಗ ನಾನು ಉಂಟಲ್ಲ ತೊಳೆದು ಬಿಟ್ಟು ನಾನು ಕುಕ್ಕರಲ್ಲಿ ಹಾಕಿ, ಒಂದು ಬೌಲ್ ತಗೊಂಡಿದ್ರೆ ಅದಕ್ಕೆ 2 ಬೌಲ್ನಷ್ಟು ನೀರನ್ನು ಹಾಕಿ ಉಂಟಲ್ಲ ನಾನು ಕುಕ್ಕರಲ್ಲಿ ಖಾಲಿ 3 ಸೀಟಿ ತೆಗೆದುಕೊಂಡದ್ದು, ಜಾಸ್ತಿ ಏನು ಸೀಟಿ ತಗೊಳ್ಳಿಲ್ಲ. ಹಾಗಾಗಿ ಅದನ್ನುಂಟಲ್ಲ ನಾನೀಗ ಕುಕ್ಕರಲ್ಲಿ ಹಾಕಿದ್ದೇನೆ. ಅದರಲ್ಲಿ ಸಿಟಿ ಬರುವವರೆಗೆ ಉಂಟಲ್ಲ ನಾವು ತೆಂಗಿನಕಾಯದ್ದು ಹಾಲನ್ನು ತೆಗೆದುಕೊಳ್ಳಿಕೊಂಡೆ. ಈಗ ನಾನು ಅದಕ್ಕೆ ತೆಂಗಿನಕಾಯಿಯನ್ನು ಮಿಕ್ಸರಲ್ಲಿ ಹಾಕಿ ಉಂಟಲ್ಲ ಅದರದ್ದು ಹಾಲನ್ನು ತೆಗೆದುಕೊಳ್ತೇನೆ. ನೀರನ್ನು ಹಾಕೀಗ ಕಡಿತೇನೆ ನಾನು. ನೋಡಿ, ಇದು ದಪ್ಪ ಹಾಲು, ಮೊದಲಿಗೆ ತೆಗೆದದ್ದು ದಪ್ಪ ಹಾಲನ್ನು ತೆಗೆದುಕೊಂಡೆ ನಾನು. ಒಮ್ಮೆ ಸುರಿಗೆ ತೆಗೆದದ್ದನ್ನು ದಪ್ಪ ಹಾಲು ನೋಡಿ, ಹೀಗೆ ಅದನ್ನು ಹಾಕಿ ಒಳ್ಳೆಯದು ಮಾಡಿ ಅದರದ್ದು ಹಾಲನ್ನು ತೆಗೆದುಕೊಳ್ಬೇಕು ನಾವು. ಈಗ ನೋಡಿ, ಈಗೆಲ್ಲ ಮಾಡಿ ಈಗ ನಂದು ದಪ್ಪ ಹಾಲು ರೆಡಿಯಾಗಿದೆ. ಈಗ ಇನ್ನೊಮ್ಮೆ ನಾನು ಮಿಕ್ಸರಿಗೆ ಹಾಕಿ ಅದನ್ನು ಹಾಗೆಯೇ ರುಬ್ಬಿಕೊಳ್ತೇನೆ. ಮತ್ತು ತೆಳು ಹಾಲು ತೆಗಿತೇನೆ, ಅದನ್ನು ಪುನಃ ಬೇರೆಯೇ ತೆಗೆದಿಡ್ತೇನೆ. ನೋಡಿ, 2 ಉಂಟು, ಒಂದರಲ್ಲಿ ದಪ್ಪ ಹಾಲು ಉಂಟು, ಒಂದರಲ್ಲಿ ತೆಳು ಹಾಲು ಉಂಟು ನನ್ನದು. ಈಗ ನೋಡಿ, ಇಲ್ಲಿ ನನ್ನದು ಕುಕ್ಕರಲ್ಲಿ 3 ಸಿಟಿನೂ ಆಗಿದೆ. ಇದನ್ನೀಗ ನೋಡುವ ಹೇಗೆ ಬೆಂದಿದೆ ಏನಂತೇಳಿ ನೋಡುವ. ನೋಡಿ, ಒಳ್ಳೆಯದಾಗಿ ಇದು ಬೆಂದಿದೆ. ಈಗ ನಮಗೆ ಇನ್ನೂ ಇದು ಜಾಸ್ತಿ ಬೇಯಬೇಕು ಅಂತೇಳಿ ಇಲ್ಲ, ಬೆಂದಿದೆ ಇದು ಆಲ್ರೆಡಿ. ಈಗ ನಾವು ಉಂಟಲ್ಲ ಇದನ್ನು ಬೇರೆ ಪಾತ್ರೆಗೆ ಹಾಕುವ, ಪಾಯಸ ಮಾಡುವ ಪಾತ್ರೆಗೆ ನಾನು ಇದನ್ನೀಗ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೇನೆ. ಅದಕ್ಕೆ ಒಂದು ಪಾತ್ರೆ ತಗೊಂಡೆ ನಾನು ದೊಡ್ಡದು, ಅದಕ್ಕೆ ನಾನೀಗ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೇನೆ. ಇದನ್ನು ಅದಕ್ಕೆ ಹಾಕಿದ ಮೇಲೆ ನಾನುಂಟಲ್ಲ ತೆಳು ಹಾಲು ನಾವು ತಗೊಂಡಿದ್ವಿ ನೋಡಿ, ಅದನ್ನು ಹಾಕ್ತಾ ಇದ್ದೇನೆ. ಅದನ್ನು ಹಾಕಿ ಚೆನ್ನಾಗಿ ಕಲಡಿಸ್ಕೊಳ್ಬೇಕು. ನೋಡಿ, ಈಗ ಗ್ಯಾಸ್ ಮೇಲೆ ಇಟ್ಟು ನಾನಂತಲ್ಲ ಅದನ್ನು ಕಲಡಿಸಿಕೊಳ್ತಾ ಇದ್ದೇನೆ. ನೋಡಿ, ಇಷ್ಟು ದಪ್ಪನೆ ಬಂದಿದೆ. ಈಗ ನಮಗೆ ಇದು ಇಷ್ಟು ದಪ್ಪ ಬೇಡ, ಅದಕ್ಕೆ ನಾನೀಗ ದಪ್ಪ ತೆಗೆದುಕೊಂಡಂಥ ಹಾಲು ಉಂಟಲ್ಲ ಅದನ್ನು ಹಾಕಿ ನಾನಿಷ್ಟು ತೆಳು ಮಾಡಿಕೊಂಡೆ ಅದನ್ನೀಗ. ನೋಡಿ, ದಪ್ಪ ಹಾಲು ಹಾಕಿದ ಮೇಲೆ ಅದು ಹೀಗೆ ಆಯಿತು. ಈಗ ಇದಕ್ಕೆ ನಾವು ನೆನೆಸಿಟ್ಟಂತಹ ಸಬ್ಬಕ್ಕಿಯನ್ನು ಹಾಕಿ ಉಂಟಲ್ಲ ಸ್ವಲ್ಪ ಉಪ್ಪು ಹಾಕಬೇಕು, ಅದು ರುಚಿ ಬರ್ತದೆ ಒಳ್ಳೆ. ಮತ್ತು ಸಣ್ಣ ಉರಿಯಲ್ಲಿಟ್ಟುಂಟಲ್ಲ ಸಮ ಕುದಿಸಿಕೊಳ್ಳಿ. ನೀವು ಉಂಟಲ್ಲ ಕೈ ಅಲ್ಲಾಡಿಸ್ತಾ ಇರಬೇಕು, ಇಲ್ಲಾಂದರೆ ಅದು ತಳ ಹಿಡಿದು ಹೋಗ್ತದೆ. ಅದಕ್ಕೆ ಉಂಟಲ್ಲ ಕೈ ಅಲ್ಲಾಡಿಸ್ತಾ ಉಂಟಲ್ಲ ಇರಬೇಕು. ಅದು ನಮ್ಮದು ಸಬ್ಬಕ್ಕಿ ಉಂಟಲ್ಲ ಅದು ಸ್ವಲ್ಪ 10 ನಿಮಿಷ ಇದಾದರೂ ಅದು ಬೆಂದು ಹೋಗ್ತದೆ. ಅದನ್ನು ಬೇಯಿಸ್ಕೊಳ್ಬೇಕು. ನೋಡಿ, ಈಗ ಸಬ್ಬಕ್ಕಿ ಇನ್ನೊಂದು ಸ್ವಲ್ಪ ಬೇಯಲಿಕ್ಕೆ ಉಂಟು ಅಂತ ಹೇಳಿ ಕಾಣ್ತಾ ಉಂಟು ನನಗೆ. ಅದಕ್ಕೆ ಇನ್ನೊಂದು ಸ್ವಲ್ಪ ಅದನ್ನು ಸಣ್ಣ ಉರಿಯಲ್ಲಿಟ್ಟುಂಟಲ್ಲ ಬೇಯಿಸ್ಕೊಳ್ತೇನೆ. ನೋಡಿ, ಹೀಗೆ ಕಲಡಿಸ್ತಾ ಇದ್ದೇನೆ ನಾನು. ಅದು ಕುದಿ ಬರ್ತಾ ಉಂಟು. ಈಗ ಆಲ್ಮೋಸ್ಟ್ ಅದು ಬೆಂದಿದೆ ಸಬ್ಬಕ್ಕಿನೂ ಸಹ. ಈಗ ನಾನಲ್ಲಿ ತುರಿದಿಟ್ಕೊಂಡಂತಹ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೇನೆ. ಅದಕ್ಕೆ ನೀವು ಎಷ್ಟು ಬೇಕು ರುಚಿಗೆ ಅಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಸಿಹಿ ಕಮ್ಮಿಯೇ ಇಡ್ತಾ ಇದ್ದೇನೆ, ಜಾಸ್ತಿ ಸಿಹಿ ಬೇಡ ಅಂಥೇಳಿ. ಹಾಗಾಗಿ ನಾನು ಬೆಲ್ಲವನ್ನು ಸಹ ಹಾಕಿ ಇಲ್ಲೀಗ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ. ನೋಡಿ, ಅದನ್ನು ಒಳ್ಳೇದು ಮಾಡಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಅದರೊಟ್ಟಿಗೆ ಉಂಟಲ್ಲ ಕುದಿ ಬರಬೇಕು ಅದು. ನೋಡಿ, ಈಗ ಇದು ಬೆಲ್ಲ ಎಲ್ಲ ಸಣ್ಣಾಗಿ ನೀರಾಗಬೇಕು. ಇದನ್ನು ನಾವೀಗ ಕುದಿಲಿಕ್ಕೆ ಬಿಡೋಣ ಚೆಂದಾಗಿ. ಇದಕ್ಕೀಗ ನೋಡಿ ಒಳ್ಳೆ ಕುದಿ ಬರ್ತಾ ಉಂಟು. ಈಗ ಇದು ಆಯಿತು. ಇದನ್ನೀಗ ನಾನು ಆಫ್ ಮಾಡಿ ಉಂಟಲ್ಲ ಸೈಡಲ್ಲಿ ತಗೊಳ್ತೇನೆ. ಈಗ ನಾವು ಉಂಟಲ್ಲ ಒಂದು ಸೌಟನ್ನು ನಾನು ಬಿಸಿ ಮಾಡಲಿಕ್ಕೆ ಇಟ್ಕೊಳ್ತಿದ್ದೇನೆ. ಅದಕ್ಕೆ 2 ಚಮಚದಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೇನೆ. ತುಪ್ಪ ಹಾಕಿಬಿಟ್ಟು ಅದು ಒಳ್ಳೆ ಬಿಸಿ ಆದಮೇಲೆ ಅದಕ್ಕೆ ನಾನಲ್ಲಿ ಕಟ್ ಮಾಡಿ ಇಟ್ಕೊಂಡಂತಹ ಕಾಜು ಮತ್ತು ಬಾದಾಮ್ ಅದೆರಡನ್ನೇ ಹಾಕೋದು ನಾನು. ಒಣ ದ್ರಾಕ್ಷಿಯನ್ನು ಯೂಸ್ ಮಾಡ್ತಾ ಇಲ್ಲ, ಯಾಕಂದರೆ ಅದು ಸ್ವಲ್ಪ ಹುಳಿ ಬರ್ತದೆ ಅಂತ ಹೇಳಿ ನಾನು ಅದನ್ನು ಹಾಕೋದಿಲ್ಲ. ಖಾಲಿ ಕಾಜು ಮತ್ತು ಬಾದಾಮನ್ನು ಹಾಕ್ತಾಯಿದ್ದೇನೆ. ಈಗ ಇಲ್ಲಿ ನಮ್ಮದು ತುಪ್ಪ ಉಂಟಲ್ಲ ನೋಡಿ ಸ್ವಲ್ಪ ಕರಗ್ತಾ ಉಂಟದು, ಬಿಸಿ ಆಯಿತು ತುಪ್ಪ. ಈಗ ನಾವು ಅದಕ್ಕೆ ಹಾಕೋಣ ಕಾಜು ಮತ್ತು ಬಾದಾಮನ್ನು. ಅದರಲ್ಲಿ ಹಾಕಿ ಉಂಟಲ್ಲ ಫ್ರೈ ಮಾಡ್ಕೊಳ್ಬೇಕು. ಅದು ಜಾಸ್ತಿ ಫ್ರೈ ಏನೋ ಆಗೋದು ಬೇಡ, ಸ್ವಲ್ಪ ಕೆಂಪು ಬಂದರೆ ಸಾಕು. ಮತ್ತು ಅದು ಜಾಸ್ತಿ ಕಪ್ಪಾದರೆ ಎಲ್ಲ ಮತ್ತು ಅದು ಕಹಿ ಆಗ್ತದೆ, ಒಳ್ಳೆಯದಾಗೋದಿಲ್ಲ ತಿನ್ನಲಿಕ್ಕೆ. ಸ್ವಲ್ಪ ನಮಗದು
ಕಲರ್ ಚೇಂಜ್ ಆಗುವವರೆಗೆ ಉಂಟಲ್ಲ ಅದನ್ನು ನಾವು ಫ್ರೈ ಮಾಡ್ಕೊಳ್ಬೇಕು. ಈಗ ನಾನು ಇದರಲ್ಲಿ ಫ್ರೈ ಮಾಡ್ಕೊಳ್ತಿದ್ದೇನೆ, ನೋಡ್ಬೋದು ನೀವು ಎಷ್ಟು ಕಲರ್ ಬರುವವರೆಗೆ ಇಟ್ಟಿದ್ದೇನೆ ಅಂತ ಹೇಳಿ. ನೋಡಿ ಈಗ ಸ್ವಲ್ಪ ಕಲರ್ ಬಂದ ಮೇಲೆ, ನೋಡಿ ಈಗ ಇಷ್ಟು ಕಲರ್ ಬಂದ ಮೇಲೆ ಸಾಕು, ನಾವು ಗ್ಯಾಸನ್ನು ಆಫ್ ಮಾಡಿ ಬಿಡೋಣ. ಮತ್ತು ಅದರಲ್ಲಿನೂ ಸಹ ಅದು ಬಿಸಿಗೆ ಉಂಟಲ್ಲ ಸ್ವಲ್ಪ ಅದು ಬಿಸಿ ಆಗ್ತದೆ, ಕಲರ್ ಬರ್ತದೆ. ನೋಡಿ ಇಷ್ಟು ಬಂದರೆ ಎಷ್ಟು ಸಹ ಸಾಕು. ಈಗ ಅದು ಒಮ್ಮೆಲೆ ಕಪ್ಪಾಗಿ ಬಿಡ್ತದೆ. ಇಷ್ಟು ಆಗುವಾಗಲುಂಟಲ್ಲ ನೀವು ಗ್ಯಾಸನ್ನು ಆಫ್ ಮಾಡಿಬಿಡಿ, ಇಲ್ಲದ್ರಿದ್ರು ಈಗ ರಪ್ಪ ಅಂತೇಳಿ ಕಪ್ಪಾಗಿ ಬಿಡ್ತದೆ ಅದು. ಇದನ್ನುಂಟಲ್ಲ ನಾವಿದಾಗ ಅದಕ್ಕೆ ಹಾಕೋಣ ಪಾಯಸಕ್ಕೆ. ಈಗ ನೋಡಿ ನಾನು ಪಾಯಸಕ್ಕೆ ಹಾಕಿದೆ, ನೋಡಿ ಎಷ್ಟು ಒಳ್ಳೆಯದಾಗಿ ಕಾಣ್ತಾ ಉಂಟು. ನೋಡಿ ಒಳ್ಳೆ ಅಲ್ಲಿಯೇ ಅದು ಕುದೀತಾ ಉಂಟು ನೋಡಿ ಬಿಸಿಗೆ. ಹಾಗೇನೆ ಅದಕ್ಕೆ ನಾವು ಬೇಗ ತೆಗೆದು ಬಿಡಬೇಕು ಅದನ್ನು. ಕಾಜುವನ್ನು ಜಾಸ್ತಿ ಹೊತ್ತು ಇಡಲೇಬಾರ್ದು ಅದರಲ್ಲಿ. ನೀವು ಸಹ ಟ್ರೈ ಮಾಡಿ ಹೇಗಾಯಿತು ಅಂತೇಳಿ ಹೇಳಿ. ಹಾಗೆಯೇ ಎಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಎಲ್ಲರಿಗೂ ಥ್ಯಾಂಕ್ ಯು ನೋಡಿದ್ದಕ್ಕೆ. ಚಲೋ ಬಾಯ್, ಇನ್ನು ಮುಂದೆ ನೆಕ್ಸ್ಟ್ ಒಂದು ರೆಸಿಪಿಯೊಟ್ಟಿಗೆ ನಾನು ನಿಮ್ಮೊಟ್ಟಿಗೆ ಬರ್ತೇನೆ. ಬಾಯ್.